3 ದಶಕಗಳ ಕಾಲ ಹೋಟೆಲ್ ಉದ್ಯಮಿಯಾಗಿದ್ದ ಧನಿಯ ಸ್ಥಿತಿ ಸದ್ಯ ಆಳಿಗಿಂತಲೂ ಕಡಿಯಾಗಿದೆ. ಈಗ ಒಪ್ಪತ್ತಿನ ಊಟಕ್ಕೂ ಕಷ್ಟಪಡುತ್ತಿರುವ ಹಿರಿಯ ನಾಗರಿಕರೊಬ್ಬರ ದುರಂತ ಕತೆ ಇದು. ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟ ಹಿರಿಯ ಜೀವ ಈಗ ತನ್ನ ಬದುಕಿನ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸುಕ್ಕುಗಟ್ಟಿದ ಮುಖ, ದುಃಖತಪ್ತ ಕಣ್ಣುಗಳು, ವೃದ್ಧಾಪ್ಯದ ಅಂಚಿನಲ್ಲಿ ಕುಳಿತು ದಿನವೂ ಕಣ್ಣೀರಿಡುವ ದುರಂತಮಯ ಬದುಕು. ಉಡುಪಿಯ ಸಾಸ್ತಾನ ನಿವಾಸಿ ಶ್ರೀನಿವಾಸ ತುಂಗ ಮಂಡ್ಯ ಜಿಲ್ಲೆಯಲ್ಲಿ 3 ದಶಕಗಳ ಕಾಲ ಹೋಟೆಲ್ ನಡೆಸುತ್ತಿದ್ದರು. ತಾನು ದುಡಿದು ತನ್ನ ಕೈ ಕೆಳಗಿದ್ದ ಕಾರ್ಮಿಕರಿಗೆ ಸಂಬಳ ನೀಡುತ್ತಿದ್ದರು. ವೃದ್ಧಾಪ್ಯದ ಕಾಲದಲ್ಲಿ ತನ್ನ ಸಹೋದರಿಯ ಪುತ್ರನಿಗೆ ಹೋಟೆಲ್ ವಹಿಸಿಕೊಟ್ಟದ್ದೇ ತಪ್ಪಾಯಿತು. ಪರಿಣಾಮ ಇವರ ಮಡದಿ ಮತ್ತು ಮಕ್ಕಳು ಇವರನ್ನ ದೂರ ಮಾಡಿದ್ದಾರೆ. ಸುಮಾರು 20 ವರ್ಷಗಳ ಹಿಂದೆ ಇವರನ್ನು ಪುತ್ರ ಮನೆಯಿಂದ ಹೊರಹಾಕಿದ್ದಾನೆ. ಜೀವದಲ್ಲಿ ಶಕ್ತಿ ಇದ್ದಷ್ಟು ಕಾಲ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕಾರ್ಮಿಕರಾಗಿ ದುಡಿದ ಶ್ರೀನಿವಾಸ್ ತುಂಗ ಈಗ ತವರು ಜಿಲ್ಲೆ ಉಡುಪಿ ಸಾಸ್ತಾನಕ್ಕೆ ಆಗಮಿಸಿದ್ದಾರೆ. ಹಾಗಂತ ಇವರ ಮಕ್ಕಳಿಗೇನು ಹಣದ ಕೊರತೆ ಇಲ್ಲ. ಹಿರಿಯ ಮಗ ಉದ್ಯಮಿಯಾಗಿದ್ದಾರೆ. 2ನೇ ಮಗ ಮತ್ತು ಮಗಳು ಇಂಜಿನಿಯರ್ ಆಗಿ ದುಡಿಯುತ್ತಿದ್ದಾರೆ. ಮನೆಯಿಂದ ಮಗ ಹೊರಹಾಕಿದ ವಿಚಾರಕ್ಕೆ ನೊಂದುಕೊಂಡು ಇವರು ಸ್ವಾಭಿಮಾನದಿಂದ ಬದುಕು ನಡೆಸಿದ್ದಾರೆ. ಸುಮಾರು 2.5 ವರ್ಷಗಳ ಹಿಂದೆ ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ತಿಳಿದುಕೊಂಡ ಶ್ರೀನಿವಾಸ್ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಹಾಗೂ ನ್ಯಾಯಮಂಡಳಿಗೆ ನ್ಯಾಯಕ್ಕಾಗಿ ಮೊರೆ ಹೋಗಿದ್ದಾರೆ. ಆದರೆ ಕಳೆದ 29 ತಿಂಗಳಲ್ಲಿ ನ್ಯಾಯಮಂಡಳಿಯು ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸಿಲ್ಲ. ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವ ಶ್ರೀನಿವಾಸ್ ಒಪ್ಪತ್ತಿನ ಊಟಕ್ಕೂ ದೇವಸ್ಥಾನ ಜಾತ್ರೆಯನ್ನೇ ಅವಲಂಬಿಸಿದ್ದಾರೆ. ಇದುವರೆಗೂ ನೋಡಲಿಲ್ಲ. ಅವರು ನನಗೆ ಪರಿಹಾರ ಆದರೂ ಕೊಡಲಿ ಅಂತ ನಾವು ಹೇಳಿದೆ. ಅದೂ ಇಲ್ಲ. ಕೋರ್ಟಲ್ಲೂ ಏನು ವಿಚಾರಣೆ ಆಗಲಿಲ್ಲ. ಸುಮ್ಮನೆ ಹೋಗೋದು ಬರೋದು. ಅವ್ರು ಯಾರು ಬರಲೇ ಇಲ್ಲ. ಒಂದು ಸಾರಿ ಒಬ್ಬ ಬಂದ, ಮತ್ತೆ ಬರಲಿಲ್ಲ. ಇನ್ನೊಬ್ಬ ಬರಲೇ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿ ಇಂಜಿನಿಯರು. ಇದುವರೆಗೂ ನಮ್ಮನ್ನು ಅವರು ಏನು ನೋಡಲೇ ಇಲ್ಲ, ಬಂದು ಮಾತಾಡಲೂ ಇಲ್ಲ. 2 ಗಂಡು 1 ಹೆಣ್ಣು. ದೊಡ್ಡವನು ಕೇಬಲ್ ಮಾಡ್ಕೊಂಡಿದ್ದಾನೆ ಮಂಡ್ಯದಲ್ಲಿ. 2ನೇ ಅವನು ಇಂಜಿನಿಯರು. ಅವನ ಹೆಂಡತಿ ಇಂಜಿನಿಯರು, ಮಗಳು ಇಂಜಿನಿಯರು, ಅಳಿಯನು ಇಂಜಿನಿಯರು. ಆದರೆ ಯಾರು 20 ವರ್ಷ ಆದರೂ ಇದುವರೆಗೂ ಏನು ಒಂದು ಸಾರಿ ಮನೆಗೆ ಹೋದಾಗ ಬಟ್ಟೆ ತೆಗೆದು ಬಿಸಾಕ್ಬಿಟ್ರು ದೊಡ್ಡ ಮಗ. ಅದ್ರ ಮೇಲೆ ನಾನು ಹೋಗೋದು ಬಿಟ್ಟೆ. ಇದು ಸಾಲಿಗ್ರಾಮ ದೇವಸ್ಥಾನ ಅಂತಿತ್ತು, ಅಲ್ಲಿ ಹೋಗ್ತಾಯಿದ್ದೆ. ಕೊರೋನಾ ಬಂದ ಮೇಲೆ ಅದು ಆಗಲಿಲ್ಲ. ನಮ್ಮ ಇವರ ಆನಂದ್ ಕುಂದರು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರೆಲ್ಲ ಸಹಾಯ ಮಾಡಿದರು. ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ತೀವಿ. ಓಪನ್ ದೇವಸ್ಥಾನಗಳಿದೆ, ಹೋಗಿ ಊಟ ಮಾಡಿ ಬರ್ತೀವಿ. ಮಂಡ್ಯದಲ್ಲಿ ಹೋಟೆಲ್ ಉದ್ಯಮ ಇತ್ತು. ಆಮೇಲೆ ನಮ್ಮ ಅಕ್ಕನ ಮಗನಿಗೆ ಕೊಟ್ಟು ಅವನು ತೀರ್ಕೊಂಡ. ನಮಗೆ ಯಾವುದೂ ಬರಲಿಲ್ಲ ಹಣ. ಅದು ಇದುವರೆಗೂ ಆಗಿಲ್ಲ ಸರ್. 3 ವರ್ಷ ಆಯ್ತು ಇಲ್ಲಿ ಉಡುಪಿ. 29 ತಿಂಗಳಲ್ಲಿ ನ್ಯಾಯಮಂಡಳಿಯವರು ಹಲವು ಬಾರಿ ವಿಚಾರಣೆಗೆ ಕರೆದಿದ್ದಾರೆ. 6 ಬಾರಿ ವಿಚಾರಣೆ ನಡೆಸಿದಾಗ ಮಕ್ಕಳು ಸರಿಯಾಗಿ ಹಾಜರಾಗಿಲ್ಲ. ತಂದೆಗೆ ಆಶ್ರಯ ನೀಡುವ ಕುರಿತಾಗಿ ಅಥವಾ ಜೀವನಾಂಶ ಕೊಡುವ ಬಗ್ಗೆಗಾಗಲಿ ಮಕ್ಕಳು ಒಮ್ಮೆಯೇ ನ್ಯಾಯಮಂಡಳಿಗೆ ಒಪ್ಪಿಗೆ ಕೊಟ್ಟಿಲ್ಲ. ಮಕ್ಕಳು ವಿಚಾರಣೆಗೆ ಹಾಜರಾಗದೇ ಇರುವುದನ್ನು ಗಮನಿಸಿದ ನ್ಯಾಯಮಂಡಳಿಯು 2020ರಲ್ಲಿ ಮಂಡ್ಯ ತಹಶೀಲ್ದಾರರಿಗೆ ಪತ್ರ ಬರೆದು ವರದಿ ನೀಡುವಂತೆ ಆದೇಶಿಸಿತ್ತು. 3 ತಿಂಗಳಾದರೂ ಮಂಡ್ಯ ತಹಶೀಲ್ದಾರರಿಂದ ಯಾವುದೇ ಉತ್ತರ ಬಂದಿಲ್ಲ. ನೋಟಿಸು ನೀಡಿದ 3 ತಿಂಗಳ ಒಳಗಾಗಿ ಪ್ರಕರಣದ ವಿಚಾರಣೆ ನಡೆಸಿ ಆದೇಶ ಕೊಡಬೇಕು ಎಂದು ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಈ ಕುರಿತು ಬಲವಾದ ಕಾನೂನುಗಳಿದ್ದರೂ ಅನುಷ್ಠಾನ ಮಾತ್ರ ಆಗುತ್ತಿಲ್ಲ. ಸದ್ಯ ಶ್ರೀನಿವಾಸ್ ಭಿಕ್ಷೆ ಬೇಡುವ ಹಂತಕ್ಕೆ ಬಂದಿದ್ದಾರೆ. ಇದೀಗ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಬೆಂಬಲ ಕೋರಿ ಬಂದಿದ್ದಾರೆ. ಈ ಕುರಿತು ಕಾನೂನು ಹೋರಾಟ ನಡೆಸಲು ಚಿಂತಿಸಿರುವ ಪ್ರತಿಷ್ಠಾನವು ಹಿರಿಯ ನಾಗರಿಕರ ಪರವಾಗಿ ಹೈಕೋರ್ಟ್ಗೆ ದಾವೆ ಹೂಡಲು ಸಜ್ಜಾಗಿದೆ. ಸುಮಾರು 3 ವರ್ಷಗಳಿಂದ ನಾವು ಈ ಹಿರಿಯ ನಾಗರಿಕರಾದ ಶ್ರೀನಿವಾಸ್ ತುಂಗ ಅವರ ಕೇಸನ್ನು ಗಮನಿಸ್ತಾ ಇದ್ದೀವಿ. ಸಾಧಾರಣ ಒಂದು 2.5 ವರ್ಷದ ಹಿಂದೆ ಅವರಿಗೆ ನಾವು ಉಡುಪಿಯ ಹಿರಿಯ ನಾಗರಿಕರ ಸಹಾಯವಾಣಿಗೆ ನಾವು ಕಳಿಸಿದ್ದು. ಅಲ್ಲಿ ಅವರು ಹೋಗಿ ದೂರು ಕೊಟ್ಟರು, ನೋಡಿ ನನಗೀಗ ಪ್ರಾಯ ಆಗಿದೆ,
ನನಗೆ ಯಾರು ನೋಡುವವರಿಲ್ಲ, 18-20 ವರ್ಷ ಆಯಿತು ನಾನು ಮನೆಯಿಂದ ಹೊರಗೆ ಬಂದು, ನನಗೆ ಏನಾದರೂ ಮಾಡಿಕೊಂಡು ಮನೆಯೊಳಗೆ ಸೇರಿಸಿ ಅಂತೇಳಿ ಅವ್ರ ಹತ್ರ ಕೇಳಿದರು. ಸಹಾಯವಾಣಿ ಕೇಂದ್ರದವರು ತುಂಬ ಪ್ರಯತ್ನ ಮಾಡಿದ್ರು. ಅವರ ಮನೆಯವರು, ಶ್ರೀನಿವಾಸ್ ತುಂಗ ಅವರ ಮನೆಯವರು ಅವರಿಗೆ ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ಅದರ ಮೊದಲು ಶ್ರೀನಿವಾಸ್ ತುಂಗ ಅವರು ಅವರೇ ಪ್ರಯತ್ನ ಮಾಡಿದರು. ಆ್ಯಕ್ಚುಲಿ ಅವರಿಗೆ 20 ವರ್ಷಗಳ ಹಿಂದೆ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಸ್ವಾಭಿಮಾನಿ ಆದ ಶ್ರೀನಿವಾಸ್ ತುಂಗ ಅವರು ಯಾವ ಕಾರಣಕ್ಕೂ ನಾನು ಅವ್ರು ಕರೆಯದೇ ಹೋಗುವುದಿಲ್ಲ ಅಂತೇಳಿ ಹೋಟೆಲ್ನಲ್ಲಿ ಕಾರ್ಮಿಕರಾಗಿ ದುಡಿದ್ರು 18 ವರ್ಷಗಳ ಕಾಲ. ಕಾರ್ಮಿಕರಾಗಿ ದುಡಿದ ನಂತರ ಈಗ ಕೈಕಾಲಿನಲ್ಲಿ ಬಲ ಇಲ್ಲ. ಹೋಟೆಲ್ ಉದ್ಯಮ ನಡೆಸುತ್ತಿದ್ದ ವ್ಯಕ್ತಿ ಈಗ ಊಟಕ್ಕೂ ಕಷ್ಟಪಡುತ್ತಿದ್ದಾರೆ. ದೇಹದಲ್ಲಿ ಶಕ್ತಿ ಇದ್ದಾಗ ಮಕ್ಕಳೊಂದಿಗೆ ಕೋಪಿಸಿಕೊಂಡು ಹೊರಬಂದಿದ್ದಾರೆ. ಸ್ವಾಭಿಮಾನದ ಬದುಕು ನಡೆಸುವ ಪ್ರಯತ್ನ ನಡೆಸುತ್ತಿತ್ತು. ಆದ್ರೆ ಈಗ ಸ್ವತಃ ಮಗುವಿನಂತಾಗಿದ್ದಾರೆ. ತಂದೆಯ ಆರೋಗ್ಯ ಸ್ಥಿತಿಯನ್ನು ಮನಗಂಡಾದರೂ ಮಕ್ಕಳು ಸಹಾಯಕ್ಕೆ ಬರುತ್ತಾರಾ? ಕಾದು ನೋಡಬೇಕು.